ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ಫ್ರೈಡೇ ಅಂತ ಹೇಳಿದರೆ ನಮಗೆ ಸ್ವಲ್ಪ ಖುಷಿ ಆಗ್ತದೆ. ಯಾಕಂದರೆ ಇನ್ನು 2 ದಿನ ನನ್ನ ಹಸ್ಬೆಂಡಿಗೆ ರಜೆ, ಸ್ಯಾಟರ್ಡೆ ಸಂಡೇ. ಬಟ್ ಆದರೂ ಕೂಡ ಈ ಕೊರೋನಾ, ಈ ಲಾಕ್ಡೌನಿಂದಾಗಿ ನಮಗೆ ವೀಕೆಂಡ್ ಯಾವುದು, ವೀಕ್ ಡೇಸ್ ಯಾವುದಂತ ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗೋದಿಲ್ಲ. ಯಾಕಂದರೆ 7 ದಿನ ಕೂಡ ಒಂದೇ ಥರ ಸಾಗ್ತಾ ಇದೆ. ಸೊ ಮೊದಲೆಲ್ಲಾದರೆ ವೀಕೆಂಡಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಹೊರಗಾದರೂ ಹೋಗ್ತಾ ಇದ್ವಿ. ನಮ್ಮ ಈ ಕರಾವಳಿ ಸೈಡಲ್ಲೆಲ್ಲ ತುಂಬಾ ಚೆನ್ನಾಗಿರೋ ಬೀಚಸ್ ಎಲ್ಲ ತುಂಬ ಇದೆ, ಟೆಂಪಲ್ಸ್ ಇದೆ, ಹಾಗೆ ಬೇರೆ ಬೇರೆ ಒಂದು ತಿರುಗಾಡುವಂಥ ಜಾಗಗಳಿವೆ. ಸೊ ಅಟ್ಲೀಸ್ಟ್ ಅಲ್ಲಿ ಆದರೂ ಹೋಗ್ತಾ ಇದ್ವಿ. ಇವಾಗ ಏನೂ ಇಲ್ಲ, 1.5 ವರ್ಷದಿಂದ ಅಂತೂ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದೇವೆ. ಬಟ್ ಇವಾಗ ಅಷ್ಟೊಂದು ಅಡ್ಡಿಲ್ಲ. ಸುಮಾರೆಲ್ಲ ಆಫೀಸಸ್ ಓಪನ್ ಆಗಿದೆ, ಶಾಪ್ಸ್ ಎಲ್ಲ ಓಪನ್ ಆಗಿದೆ, ಪಬ್ಲಿಕ್ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಐ ಹೋಪ್ ಆದಷ್ಟು ಬೇಗ ಇದೆಲ್ಲ ಒಂದು ಸರಿ ಆಗ್ತದೆ ಅಂತ. ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಏನು ನಿಮಗೆ ಪ್ಲಾಸ್ಟಿಕ್ ಹೇಗೆ ಅಲ್ಗಾಡ್ತದಂತೆ? ಇನ್ನು ರಾತ್ರಿ ಹಾಕಿ ಮೇಲೆ ಬಂದರೆ ಅದೇ ಬೇಕಂತ ಈಗ ಮಾಡ್ತಾ ಇದ್ದೀವಿ. ಇಲ್ಲ ಅದಿ ಬದಿ ಒಂದ್ಸಲ ಹೋಗಲ್ಲ, ಹೊರಗೆ ಹೋಗಲ್ಲ ಇದು ಹಾಕೊಂಡು. ನಂಗೆಲ್ಲ ಹಾಳಾಯ್ತು ನೋಡಿ. ಒಂದು ಬಾಯಲ್ಲಿ ಒಳ್ಳೆ ಎಲೆ ತಿಂದು ಸ್ಕಿನ್ ತುಂಬಾ ಡ್ರೈ ಆಗಿತ್ತು ಅದಕ್ಕೆ. ಹ್ಞೂ ಹಾಗೆ ನಮ್ದು ಸ್ಕಿನ್ ಡ್ರೈ ಆದರೆ ನಾನು ಮುಖ ತೊಳಿದೆ ನೀರು ಹಾಕಿ, ಸರಿ ಆಗ್ತದೆ ಆಗ. ಪ್ಲೀಸ್ ಬೇಡ, ನಂಗದಾಗಿ ತೆಗಿಲಿಕ್ಕೆ ಬರುದಿಲ್ಲ. ನನಗೆ ಸಹ ಬರುದಿಲ್ಲ. ಸಂಜೆದು ನಾಷ್ಟ ಖುಷಿ ನೋಡಿ ಅವಳು ಮುಖದಲ್ಲಿ. ಸಾಯಂಕಾಲ ತಿನ್ನುವಂತ ಆಗ್ತದಲ್ಲ. ಎಲ್ಲಿಂದ ತರಿಸ್ತಿದ್ದೀವಿ? ಏನು ಶೋರ್ಮಾ ಬ್ರೋಸ್ಟ್. ಒಳ್ಳೆ ಉಂಟಾ? ನಾನು ಮೇಲಿನ ಪೀಸ್ ತೆಗಿತಾ ಇದ್ದೆ, ಅದು ಹೀಗೆ ಇಡೀ ಈಗ ಬಾಯಿಗೆ ಹಾಕ್ಲಿಕ್ಕೆ ಆಗುದಿಲ್ಲ. ಬನ್ನು ಟೇಸ್ಟ್ ಉಂಟು, ತಿನ್ನಿದ್ರಲ್ಲ ಟೇಸ್ಟ್ ಬರ್ತದೆ. ಎಲ್ಲ ಬಂದು ತಿನ್ಲಿಕ್ಕೆ ಆಗುದಿಲ್ಲ. ಸಿನಿಮ್ಯಾಟಿಕ್ ಶಾಟ್, ನಿಮ್ದು ಸಿನಿಮ್ಯಾಟಿಕ್ ಶಾಟ್ ತೆಗ. ಒಳ್ಳೆ ಭೂತದಾಗೆ ಬರ್ತದೆ ಹತ್ತಿರದಿಂದ ತೆಗೆದ್ರೆ. ಇನ್ನೆಂದು ಹಾಗೆ ಸೊ ಇವತ್ತು ಸ್ಯಾಟರ್ಡೇ, ನಾವು ಉಡುಪಿಗೆ ಹೋಗ್ತಾ ಇದ್ದೇವೆ. ಮನೆಗೆಲ್ಲ ಸುಮಾರೆಲ್ಲ ವಸ್ತುಗಳನ್ನು ತರಲಿಕ್ಕಿದೆ. ಸೊ ಹಾಗೆ ನಮ್ದೊಂದು ವಾಲ್ ಕ್ಲಾಕ್ ಕೂಡ ಹಾಳಾಗಿದೆ. ಅದನ್ನೊಂದು 10 ಸಲ ರಿಪೇರ್ ಮಾಡಿ ಆಯಿತು. ರಿಪೇರ್ ಅಂದರೆ ಅದು ಬ್ಯಾಟ್ರಿ ಹಾಕಿದಷ್ಟು ಅದು ನಡೀತಾನೆ ಇಲ್ಲ, ಸ್ವಲ್ಪ ಹೊತ್ತಲ್ಲೇ ಬಂದಾಗ್ತಾ ಉಂಟು. ಸೊ ಅದಕ್ಕೆ ಹೊಸ್ತು ತಗೊಳ್ಳುವ ಅಂತ. ಸೊ ನಾನು ಮನೆಗೆ ಬಂದಂತ ತೋರಿಸ್ತೇನೆ ನಿಮಗೆ ಯಾವ ಕ್ಲಾಕ್ ತಗೊಂಡೆ ಅಂತ. ಸೊ ಹಾಗೆ ನನಗೆ ಮಧ್ಯಾಹ್ನಕ್ಕೆ ಪಾಸ್ತಾ ಮಾಡ್ಲಿಕ್ಕೆ ಉಂಟು. ಬೇಗ ಬಂದರೆ ಮಾಡ್ತೇನೆ, ಇಲ್ಲಾಂದರೆ ಸಾಯಂಕಾಲ ಮಾಡ್ತೇನೆ. ಸೊ ಬಾಯ್, ನಾನು ನಿಮಗೆ ಉಡುಪಿಗೆ ಹೋಗಿ ಆದರೆ ಉಡುಪಿದು ವ್ಲಾಗ್ ಮಾಡ್ತೇನೆ, ಇಲ್ಲ ಅಂದರೆ ಮನೆಗೆ ಬಂದು ಸಿಗ್ತೇನೆ. ಸೊ ಇವಾಗ ತಾನೇ ಮನೆಗೆ ಬಂದದ್ದು ನಾವು. ಆಲ್ರೆಡಿ 12:30 ಏನೋ ಆಗಿದೆ. ಸೊ ಸುಮಾರೆಲ್ಲ ಕೆಲಸ ಇದ್ದಿತ್ತು, ಬಟ್ ಕೆಲವು ಆಯಿತು, ಕೆಲವು ಆಗಲಿಲ್ಲ. ವಾಲ್ ಕ್ಲಾಕ್ ತಗೊಳ್ಳಿಕ್ಕೆ ಇದ್ದಿತ್ತು, ಅಲ್ಲಿ ಶಾಪ್ ಬಂದಿದ್ದಿತ್ತು ಅಂತ ತಗೊಳ್ಳಿಕ್ಕೆ ಆಗಲಿಲ್ಲ. ಮೋಸ್ಟ್ಲಿ ವೀಕೆಂಡ್ ಅಂತವ ಏನೋ, ಸುಮಾರೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಇದ್ದಿತ್ತು. ಮತ್ತು ಬಿಗ್ ಬಜಾರಿಗೆ ಹೋಗ್ಬೇಕಂತ ಎಣಿಸಿದ್ದು, ಅದು ಕೂಡ ಇವಾಗ ಉಡುಪಿಗೆ ಹೋದ್ಮೇಲೆ ಗೊತ್ತಾಯಿತು ರಿಲಯನ್ಸ್ ಅವರದ್ದು ಮತ್ತೆ ಆನ್ಲೈನ್ ಅವರು ಡೆಲಿವರಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಯಾಕಂದರೆ ನಾವು ಮಧ್ಯದಲ್ಲಿ ಬಂದಾಗಿತ್ತು, ಅದು ಬರ್ತಿರ್ಲಿಲ್ಲ ಡೆಲಿವರಿ, ನಾವು ಅವರಿಂದ ತರಿಸ್ತಾ ಇದ್ವಿ. ಸೊ ಅದು ಕ್ಲೋಸ್ ಆಗಿತ್ತಂತ ಮತ್ತೆ ನಾವು ಅದನ್ನು ನೋಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಇವತ್ತು ಗೊತ್ತಾಯ್ತು ಅದು ಸ್ಟಾರ್ಟ್ ಆಗಿದೆ ಅಂತ. ಸೊ ಅದಕ್ಕೆ ನಾವು ಮತ್ತೆ ಆನ್ಲೈನ್ ಆರ್ಡರ್ ಮಾಡುವಂತ ವಾಪಸ್ ಬಂದ್ವಿ. ಯಾಕಂದ್ರೆ ಈಗ ಪಬ್ಲಿಕ್ ಸಹ ತುಂಬ ಇದ್ರು ಹೊರಗಡೆ. ಮತ್ತೆ ಮೇನ್ ಅಂದರೆ ನಮಗೆ ಪಾನಿಪುರಿ ತಿನ್ಬೇಕಂತ ತುಂಬ ದಿನದಿಂದ ಮನಸ್ಸಾಗ್ತಾ ಇದ್ದಿತ್ತು. ಮೊದಲೆಲ್ಲ ನಾವು ಸುಮಾರು ಸಲ ಮನೇಲಿ ಮಾಡ್ತಾ ಇದ್ವಿ. ಸಾಲ್ವಿನ್ ಬೇಕರಿಯಲ್ಲಿ ಪಾನಿಪುರಿದು ಪೂರಿ ತಗೊಂಡು ಬಂದ್ವಿ. ಸೊ ನೋಡುವ, ಆದರೆ ರೆಸಿಪೀಸ್ ಶೇರ್ ಮಾಡ್ತೇನೆ ನಿಮಗೆ. ಮತ್ತೆ ತುಂಬ ಇಂಪಾರ್ಟೆಂಟ್ ಇವಾಗ ಮಾಸ್ಕ್. ಸೊ ತಗೊಂಡು ಬಂದ್ವಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಇವಾಗ, ಇಂಪಾರ್ಟೆಂಟ್ ಅಲ್ಲ, ಮ್ಯಾಂಗೋ ಆ್ಯಕ್ಚುಲಿ ನಾವು ತರಬಾರ್ದಂತ ಎಣಿಸೋದು ಮನೆಗೆ, ಸಾಕಂತ ಸುಮಾರು ತಿಂದ್ವಿ ನಾವು ಮ್ಯಾಂಗೋ. ಬಟ್ ಒಂದ್ಸಲ ಅದನ್ನೀಗ ನೋಡುವಾಗಲ್ಲ ಇಲ್ಲಿ ಆದರೂ ಹೋದಲ್ಲಿ ಮತ್ತೆ ಸ್ವಲ್ಪ ಟೆಂಪ್ಟಿಂಗ್ ಆಗ್ತದೆ ತಗೊಳ್ಳೋ ಅಂತ. ಸೊ ಅದು ತಗೊಂಡು ಬಂದ್ವಿ. ಸೊ ಹಾಗೆ ಇನ್ನೊಂದು, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಉಂಟಾಯ್ತಾ, ಅದಕ್ಕೆ ಚಾಕ್ಲೇಟ್ ಅಂದರೆ ಆಯಿತು, ಚಾಕ್ಲೇಟ್ ಬೇಕೇ ಬೇಕು ಹೊರಗಡೆ ಹೋದರೆ. ಸೊ ನೋಡಿ, ಡೈಲಿ ಚಾಕ್ಲೇಟ್ ಬರ್ತದೆ. ಡೈಲಿ ಅಂದರೆ ಇದು ಖಾಲಿ ಆದರೆ ಮತ್ತೆ ಪುನಃ ಬರ್ತದೆ. ಸೊ ಮಗು ಯಾವುದಂತ ತೋರಿಸ್ತೇನೆ ನಾನು ನಿಮಗೆ. ಇದೇ ಮಗು ನಮ್ಮದು. ಈಗ ಆಟ ಆಡ್ತಾ ಉಂಟು. ಈಗ ಹಸುವಾಗುವ ಟೈಮ್, ಈಗ ಮಧ್ಯಾಹ್ನ ಊಟದ ಟೈಮು.
ಊಟ ಕೊಡ್ಬೇಕಿನ್ನು ಇದಕ್ಕೆ. ಊಟಕ್ಕೆ ಕ್ಯಾಬೇಜ್ ಬಾಜಿ ಸಾರೊಂದು ಮಾಡಿದ್ದಾರೆ ಅಮ್ಮ, ಎಂತಂತ ನಂಗೆ ಗೊತ್ತಿಲ್ಲ. ಅದೇ ನಿಮ್ದು ಸ್ಪೆಷಲ್ ಯಾವುದೋ ಒಂದು ಸಾರ. ಮಿಕ್ಸ್ ವೆಜಿಟೇಬಲ್ಸ್. ಮಿಕ್ಸ್ ವೆಜಿಟೇಬಲ್. ಇವಾಗ ಸ್ಯಾಟರ್ಡೇ ಆಗಿ ವೆಜ್ಜಾ? ಸ್ಯಾಟರ್ಡೇ ವೆಜ್ ನಾಳೆ ಮಾಡ್ತೇನೆ. ಪಾಸ್ತಾ ಮಾಡ್ಲಿಕ್ಕೆ ಇದ್ದಿದ್ದು ಸಾಯಂಕಾಲ ಮಾಡ್ತೇನೆ. ಈಗ ಸ್ವಲ್ಪ ಲೇಟ್ ಆಯ್ತು ಉಡುಪಿಯಿಂದ ಬರುವಾಗ. ತರಕಾರಿ ಮಾಡಿದ್ದೀನಿ, ಸ್ವಲ್ಪ ಊಟ ಸೇರುದಿಲ್ಲ, ಅದಕ್ಕೆ ಅಮ್ಮ ಬಜ್ಜಿ ಮಾಡಿ ಕೊಟ್ಟಿದ್ರು, ಒಣಮೀನ್ ಬಜ್ಜಿ. ಸೊ ಅದು ಸ್ವಲ್ಪ ಸೇರ್ಲಿಕ್ಕೆ ಹಾಕ್ಬಿಡ್ತದೆ. ನಮ್ದು ಯಾವ ಡಬ್ಬ ಇರ್ತದೆ ಅದ್ರೊಳಗೆ ಅದು ವಸ್ತು ಇರುದಿಲ್ಲ, ಬೇರೆ ಏನು ಇರ್ತದೆ. ಅದು ಹಾಗೆ ಎಲ್ಲರ ಮನೆಯಲ್ಲಿ ಸಹ ಹಾಗೆ ಅಷ್ಟೇ. ಬಜ್ಜಿ ಇನ್ನು ಹಾಕೋದಲ್ವಾ? ಹೌದು, ಊಟ ಸೇರ್ಬೇಕಲ್ಲ, ಊಟ ಸೇರ್ಲಿಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅದಕ್ಕೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.